ಪುತ್ತೂರಿನ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಯ ಬಳಿ ಕಾರ್ಯನಿರ್ವಹಿಸುತ್ತಿರುವ ಪತ್ರಿಕಾ ಭವನದ ಮುಂಭಾಗದಲ್ಲಿ ಜನವರಿ 16ರಂದು ಸುದ್ದಿ ಬಳಗದ ವತಿಯಿಂದ ಸಾಂಕೇತಿಕ ಪ್ರತಿಭಟನಾ ಸಭೆ ನಡೆಯಿತು. ಈ ವೇಳೆ ಮಾತನಾಡಿದ ಸುದ್ದಿ ಸಮೂಹ ಸಂಸ್ಥೆಗಳ ಆಡಳಿತ ನಿರ್ದೇಶಕ ಡಾ ಯುಪಿ ಶಿವಾನಂದ, ಸರ್ಕಾರಿ ಕಟ್ಟಡವಾಗಿರುವ ಪತ್ರಿಕಾ ಭವನದಲ್ಲಿ ನಡೆಯುತ್ತಿರುವ ಅವ್ಯವಹಾರಗಳನ್ನು ಸಂಬಂಧಿಸಿದವರು ಕೂಡಲೇ ತಡೆಯದೇ ಇದ್ದರೆ ಸಾರ್ವಜನಿಕರ ಸಹಕಾರದೊಂದಿಗೆ ಹೋರಾಟ ತೀವ್ರಗೊಳಿಸಲಾಗುವುದು. ಅಲ್ಲದೆ ಪತ್ರಿಕಾ ಭವನವನ್ನ ದುರ್ಬಳಕೆ ಮಾಡಲಾಗುತ್ತಿದೆ. ಹಗಲು ರಾತ್ರಿ ಪತ್ರಿಕಾ ಭವನದಲ್ಲಿ ಅವ್ಯವಹಾರ ನಡೆಯುತ್ತಿದೆ. ಕುಡಿದು ಮಲಗಲು ಉಪಯೋಗಿಸಲಾಗುತ್ತಿದೆ. ಸ್ಯಾಂಡ್ರೋ ರವಿಯಂತಹ ವ್ಯಕ್ತಿಗಳು ದಂಧೆ ನಡೆಸುತ್ತಿದ್ದಾರೆ. ಇದನ್ನು ತಡೆಯಲು ಶಾಸಕರು ಸಹಿತ ಜನಪ್ರತಿನಿಧಿಗಳು, ಅಧಿಕಾರಿಗಳು ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದರು. ತುಂಬಾ ಸಮಯದಿಂದ ತಗೊಂಡ ವಿಷಯ ಈಗ ಪ್ರಸ್ತಾಪ ಮಾಡಿದರೆ ಪತ್ರಿಕಾ ಭವನ ಸರ್ಕಾರದ ಕಟ್ಟಡ, ಅದಕ್ಕೆ ಯಾವುದೇ ಬಾಡಿಗೆ ನೀಡ್ತಾ ಇಲ್ಲ. ಪತ್ರಕರ್ತರಿಗೆ ಕೊಟ್ಟಂತ ಗೌರವಪೂರ್ವಕ ಕೊಟ್ಟ ವಿಚಾರ. ಆದರೆ ಅದು ದುರುಪಯೋಗ ಆಗ್ತಾ ಇರೋದು ಅದು ಗೊತ್ತಿದೆ. ಕೆಲವು ವರ್ಷಗಳಿಂದ ನಿಮ್ಗೆ ಗೊತ್ತಿದೆ, ಪತ್ರಿಕಾ ಭವನಗಳು ಸರ್ಕಾರಿ ಕಚೇರಿ 5 ಗಂಟೆಗೆ ಬಂದಾಗಬೇಕು, ನಿಯಮಿತ ಕೆಲಸ ಮಾಡಬೇಕಾದ್ರೆ ಇಲ್ಲಿ ರಾತ್ರಿ ಓಪನ್ ಇರ್ತದೆ, ಟೈಟಾಗಿ ಮಲ್ಗುವಂಥದ್ದು, ಅವ್ಯವಹಾರ ನಡೆಸುವಂಥದ್ದು ನಡೀತಾ ಇದೆ. ಅದಕ್ಕೆ ಈ ಪತ್ರಿಕಾ ಭವನ ದುರುಪಯೋಗ ಮಾಡಿಕೊಳ್ಳೋದನ್ನು ನಿಲ್ಲಿಸಬೇಕು. ಪತ್ರಕರ್ತರೇ ದುರುಪಯೋಗ ಆದರೆ ಜನ ಅವರಿಗೆ ಎದುರ್ತಾರೆ. ಈ ಪತ್ರಿಕಾ ಭವನದಲ್ಲಿರುವ ಪತ್ರಕರ್ತರ ಬಗ್ಗೆ ಮಾತಾಡಲಿಕ್ಕೆ ಜನ ಯಾಕೆ ಎದುರ್ತಾರೆ ಅಂದರೆ, ಪತ್ರಕರ್ತರು ಏನಾದ್ರು ನಾಳೆ ತೊಂದರೆ ಕೊಡ್ತಾರೆ, ಬರೀತಾರೆ. ಇದು ಗಮನಕ್ಕೆ ಬಂದಿದ್ದರೂ ಕೂಡ ಹಲವು ಸಮಯಗಳಿಂದ ಇದನ್ನು ನಾವು ಸಂಬಂಧಪಟ್ಟ ಅಧಿಕಾರಿಗಳ, ಜನಪ್ರತಿನಿಧಿಗಳ, ಶಾಸಕರ ಗಮನಕ್ಕೆ ತಂದಿದ್ರು ಕೂಡ ಅವ್ರು ಯಾಕೆ ಸುಮ್ಮನಿದ್ದಾರೆ ಅಂದರೆ, ಈ ಪತ್ರಕ್ಕೆ ಎದುರು ಹಾಕೊಳ್ಳಿಕ್ಕೆ ಯಾರು ತಯಾರಿಲ್ಲ. ನಮ್ಮ ಸಿಬ್ಬಂದಿಗಳು ಹೇಳ್ತಾರೆ, ಪತ್ರಕ್ಕೆ ಎದುರು ಹಾಕೊಂಡ್ರೆ ನಮ್ಮ ಟಾರ್ಗೆಟ್ ಮಾಡ್ತಾರೆ, ಜನಗಳನ್ನು ಇಷ್ಟು ಟಾರ್ಗೆಟ್ ಮಾಡ್ಯಾರೆ. ಹಾಗಾಗಿ ಜನಗಳನ್ನು ಟಾರ್ಗೆಟ್ ಮಾಡೋ ಕೇಂದ್ರ ಇದಾಗಬಾರ್ದು. ಜನಗಳಿಗೆ ಸೇವೆ ಕೊಡೋ ಕೇಂದ್ರ ಆಗಬೇಕು. ಇಲ್ಲಿ ವಸೂಲಾತಿ ಕೇಂದ್ರ ಆಗಬಾರ್ದು, ದಂಧೆ ನಡೆಯುವ ಕೇಂದ್ರ ಆಗಬಾರ್ದು. ಇದು ಎಲ್ಲ ಪತ್ರಕರ್ತರಿಗೆ ಒಂದು ಮೌಲ್ಯಯುತವಾದ ರಕ್ಷಣೆ ಕೊಡುವ ಪತ್ರಿಕಾ ಭವನ ಆಗಬೇಕು ಅಂತ ಆಶಯದಿಂದ ಇವತ್ತು ಆ ವಿಷಯದಲ್ಲಿ ಹೋರಾಟವನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿದೆ. ಈ ವಾರ್ತಾ ಭವನಕ್ಕೆ ಯಾರೂ ಈಗ ವಾರಸುದಾರಿಲ್ಲ. ಮೊದಲು ಪುತ್ತೂರು ಪತ್ರಿಕಾ ಸಂಘ ಅಂತಿತ್ತು, ಅವರು ಈಗ ರಾಜೀನಾಮೆ ಕೊಟ್ಟಿದ್ದಾರೆ. ಈ ಪತ್ರಿಕಾ ಸಂಘ ಈಗ ಎಲ್ಲಿಯೂ ಅಲ್ಲಿ ಲೆಕ್ಕಾಚಾರಗಳಲ್ಲಿ ಕೂಡ ವ್ಯವಹಾರಗಳಿಲ್ಲ, ನಡೆಸೋರು ಯಾರಂತೂ ಗೊತ್ತಿಲ್ಲ. ಇದು ಎಷ್ಟು ಗಂಟೆಗೆ ಬಂದ್ ಮಾಡಬೇಕಂತ ಗೊತ್ತಿಲ್ಲ. ಯಾಕೆ ಅವ್ರು ನಡ್ತಾರೆ ಪಬ್ಲಿಕ್ ಗೊತ್ತಿಲ್ಲ. ಸಾರ್ವಜನಿಕ ಇದರ ಬಗ್ಗೆ ಮಾಹಿತಿಯನ್ನು ಕೊಡೋದು ಅತ್ಯಂತ ಮುಖ್ಯ ಆಗಿದೆ. ನಾವು ಜನಗಳಿಗೆ ಒಂದು ಭರವಸೆಯನ್ನು ಕೊಡ್ತೇವೆ, ಪತ್ರಿಕಾ ಭವನದಲ್ಲಿ ಅದನ್ನು ದುರುಪಯೋಗ ಮಾಡುತ್ತಿರುವ ಯಾವುದೇ ಪತ್ರಕರ್ತ ಅವನಿಗೆ ಎದುರಿಕೊಂಡು ಯಾರು ಇರಬೇಕಂತಿಲ್ಲ. ಎದುರಿಸಿ ಅವರು ಜನಗಳಿಂದ ವಸೂಲು ಮಾಡೋದು ನಿಲ್ಲಬೇಕು. ಪತ್ರಕರ್ತರು ಅಂತ ಹೇಳ್ತಾ ಅದನ್ನು ದಂಧೆ ವಸೂಲು ಮಾಡೋದಕ್ಕೆ ಕಡಿವಾಣ ಬೀಳಬೇಕು. ಯಾವುದೇ ಪತ್ರಕರ್ತರಿಂದ ತೊಂದರೆ ಆಗದಾಗೆ ಈ ಜನ ಜಾಗೃತರಾಗಬೇಕು. ಆ ಜನ ಜಾಗೃತರಾಗಲಿಕ್ಕೆ ಬೇಕಾದ ಮಾಹಿತಿಯನ್ನು, ಬೇಕಾದ ವ್ಯವಸ್ಥೆಗಳನ್ನು ನಾವು ಖಂಡಿತ ಕೊಡಲಿಕ್ಕೆ ತಯಾರಿದ್ದೇವೆ. ಜನರು ನಿರ್ಭೀತಿಯಿಂದ ಒಳ್ಳೆಯ ರೀತಿಯಿಂದ ಇರಲಿಕ್ಕೆ ಒಂದು ಪತ್ರಿಕಾ ಭವನ ಬೇಕು. ಜನರನ್ನು ಭೀತಿಗೊಳಗೆ ಮಾಡಲಿಕ್ಕೆ ಪತ್ರಿಕಾ ಭವನ ಅಲ್ಲ. ಪತ್ರಕರ್ತರಿರುವುದು ಜನಗೆ ರಕ್ಷಣೆ ಕೊಡಲಿಕ್ಕೆ, ಅವರ ಭೀತಿ ನಿವಾರಣೆ ಮಾಡಲಿಕ್ಕೆ. ಅವರೇ ಭೀತಿ ಉಂಟು ಮಾಡೋರು, ಅವರೇ ವಸೂಲ್ದಾರ ಆದರೆ, ದಂಧೆದಾರರಾದರೆ ಜನಸಾಮಾನ್ಯರ ಕಥೆ ಏನಾಗ್ಬೋದು. ಇಲ್ಲಿ ಸ್ಯಾಂಟ್ರೋ ರವಿ, ಪುತ್ತೂರಿನ ಸ್ಯಾಂಟ್ರೋ ರವಿ ಅಂತ ಯಾರನ್ನು ಹೇಳ್ತೇವೋ ಆ ವ್ಯಕ್ತಿಯ ನಿಯಂತ್ರಣದಲ್ಲಿ ನಿಮ್ಗೆ ಗೊತ್ತಿದೆ. ಎಷ್ಟೊತ್ತಿಗೆ ಬಂದರೂ ಅಲ್ಲಿ ಇರ್ತಾರೆ, ರಾತ್ರಿ ಆಗಲಿರ್ತಾರೆ. ರಾತ್ರಿಯಲ್ಲಿರುವ ಕೆಲಸ ಏನು ಪತ್ರಿಕಾ ಭವನದಲ್ಲಿ? ಅದು ಉಳ್ಕೊಳ್ಳೋ ಜಾಗ ಅಲ್ಲ, ಹೋಟೆಲಲ್ಲ, ಇಲ್ಲಿ ವ್ಯವಸ್ಥೆಗಳಿಲ್ಲ. ಇಲ್ಲಿ ಪತ್ರಿಕಾ ಗೋಷ್ಠಿ ಕಳಿಸಿ ಜನಗಳಿಗೆ ಕೊಟ್ಟು ಹೋಗುವಂಥ ವಿಚಾರ. ಆದರೆ ಯಾಕೆ ಇರ್ತಾರೆ ಅಂತ ಪ್ರಶ್ನೆ ಸಾರ್ವಜನಿಕರು ಕೇಳಬೇಕು. ಸಾರ್ವಜನಿಕ ಕೇಳಿದ್ರೆ ಶಕ್ತಿ ಬರಬೇಕು. ಸಾರ್ವಜನಿಕರ ರಕ್ಷಣೆಗಿರುವಂಥ ಒಂದು ಪತ್ರಿಕಾ ಭವನ ಆದರೆ ಅದಕ್ಕೆ ಎಲ್ಲರ ಬೆಂಬಲ ಬೇಕು. ಮುಂದೆಗೆ ಈ ಹೋರಾಟವನ್ನು ಮುಂದುವರಿಸ್ತೇವೆ. ಈ ಪತ್ರಿಕಾ ಭವನವನ್ನು ಶುದ್ಧ ಮಾಡೋದು ಒಂದು ಹೇಳಿದರೆ, ಒಳ್ಳೆಯ ಪತ್ರಕರ್ತ ಇರುವಂತಹ, ಪತ್ರಿಕೆಯಿಂದ ಮೌಲ್ಯ ಇರುವಂಥ ವ್ಯಕ್ತಿಗಳು, ಮೌಲ್ಯವಂತ ಸಾಧನೆಯನ್ನು ಮಾಡುವಂಥ ಕೇಂದ್ರ ಇದಾಗಲಿ. ಪುತ್ತೂರು ಜಿಲ್ಲೆ ಆಗುವ ಮಟ್ಟಕ್ಕೆ ಬರುವಾಗ ಈ ಪತ್ರಿಕೆಯನ್ನು ಬೇಕು. ಪುತ್ತೂರು ಪರಿಸರದ ಎಲ್ಲ ಪತ್ರಕರ್ತರಿಗೆ ಒಂದು ಆಶಯ ಕೊಡುವಂತಹ, ಅವರಿಗೆ ರಕ್ಷಣೆ ಕೊಡುವಂತಹ, ಅವರು ಒಳ್ಳೆ ಕೆಲಸಕ್ಕೆ ಪ್ರೋತ್ಸಾಹ ಕೊಡುವಂಥ ಒಂದು ಪತ್ರಿಕಾ ಭವನದ ಆಶಯದಿಂದ ನಾವು ಒಂದು ವಿಚಾರ ಮುಂದಿಟ್ಟಿದ್ದೇವೆ. ಇವತ್ತಿನ ಕಾಲದಲ್ಲಿ ಇವತ್ತಿಲ್ಲಿ ಮಾಡುವಲ್ಲಿ ಪತ್ರಕರ್ತರ ಪದಗ್ರಹಣ ಆಗ್ತಾ ಇದೆ. ಆದ್ದರಿಂದ ಆ ಕಾರ್ಯಕ್ರಮವನ್ನು ಹೋಗಲಿಲ್ಲ. ಇಲ್ಲಿ ಯಾವುದೇ ಪದಗ್ರಹಣವನ್ನು, ಯಾವುದೇ ಪದಾಧಿಕಾರಿಗಳನ್ನು ವಿರೋಧಿಸುವುದು ನಮ್ಮ ಕರ್ತವ್ಯ ಅಲ್ಲ. ನಮ್ಮ ಉದ್ದೇಶ ಈ ಪದಾಧಿಕಾರಿಗಳು, ಪತ್ರಕರ್ತರು ಯಾರೆಲ್ಲ ಇದ್ದಾರೋ ಅವರು ತಮ್ಮ ನಿಜವಾದ ನಿಲುವೆಯನ್ನು ಯಾಕಾಗಿ ಪತ್ರಕರ್ತರಾಗಿದ್ದಾರೆ, ಯಾಕಾಗಿ ಪತ್ರಿಕಾ ಭವನ ಕೊಟ್ಟಿದ್ದಾರೆ, ಯಾವ ಉದ್ದೇಶ ಕೊಟ್ಟಿದ್ದಾರೆ, ಅದನ್ನು ಅನುಷ್ಠಾನಕ್ಕೆ ತರುವುದಕ್ಕೆ ನಾವು ಸುದ್ದಿಯಿಂದ ಸಂಪೂರ್ಣ ಬೆಂಬಲ ಕೊಡ್ತಾ ಇದ್ದೇವೆ. ಸುದ್ದಿ ನಿರಂತರವಾಗಿ ಇಂಥ ಹೋರಾಟಗಳಲ್ಲಿ ಮಾಡ್ತಾ ಇದೆ. ಇದನ್ನು ಮೊದಲೇ ಮಾಡಬೇಕಾಗುತ್ತೆ ಅನಿಸಿದೆ. ಹಲವು ವರ್ಷಗಳಿಂದ ಇಲ್ಲಿ ಕೆಲವು ಏನಾದರೂ ಗಲಾಟೆಗಳಾಗಿ, ದಂಧೆಗಳಾಗಿದ್ದರೆ ಅದಕ್ಕೆ ಪತ್ರಕರ್ತರು ಕಾರಣರಾಗ್ತಾರೆ ಅಂತ ನಮಗೆ ಗೊತ್ತಿದೆ. ಯಾಕೆ ಅವರೇ ಇನ್ವಾಲ್ವ್ ಆಗಿದ್ದಾಗ, ಅವರೇ ಒಂದು ಕಡೆ ಬೆಂಬಲ ಕೊಟ್ಟಾಗ, ಅವರೇ ಗಲಾಟೆಗೆ ಪ್ರಚೋದನೆ ಕೊಟ್ಟಾಗ ಗಲಾಟೆ ಮಾಡೋರಿಗೆ ಏನು ತೊಂದರೆ ಇಲ್ಲ, ಗಲಾಟೆ ಮಾಡೋರಿಗೆ ಹೆದರಿಕೆ ಇರುವುದಿಲ್ಲ. ಹಾಗಾಗಿ ಅಂಥ ಅನ್ಯಾಯಗಳು ಇನ್ನು ಮುಂದೆ ಆಗದಾಗೆ, ಪ್ರಚೋದನೆ ಆಗದಾಗೆ, ಪ್ರಚೋದನೆಯಾದ ನಿರಂತರ ಬರುವಾಗ ಸುದ್ದಿಯ ಪತ್ರಕರ್ತರ ಭವನ ಒಂದು ಮಾದರಿ ಭವನ ಆಗಲಿ, ರಾಜ್ಯದಲ್ಲಿ ಆಗಲಿ.
ಪುತ್ತೂರಿನ ಪತ್ರಿಕಾ ಭವನಕ್ಕೆ ಸರ್ಕಾರದಿಂದ ಅನುದಾನ ದೊರೆತಿದೆ. ಸಂಸದರ, ಶಾಸಕರ ಅನುದಾನ ಪಡೆದುಕೊಳ್ಳಲಾಗಿದೆ. ಇಂತಹ ಸರ್ಕಾರಿ ಕಟ್ಟಡದಲ್ಲಿ ಎಲ್ಲಾ ಪತ್ರಕರ್ತರಿಗೆ, ಎಲ್ಲಾ ಪತ್ರಕರ್ತರ ಸಂಘದವರಿಗೆ ಸಮಾನ ಅವಕಾಶ ನೀಡಬೇಕು ಎಂದು ಪತ್ರಿಕೆ ಮತ್ತು ಸುದ್ದಿ ನ್ಯೂಸ್ ಚಾನೆಲ್ ಮುಖ್ಯ ವರದಿಗಾರ ಸಂತೋಷ್ ಕುಮಾರ್ ಶಾಂತಿನಗರ ಹೇಳಿದರು. ಸರ್ಕಾರದ ಅನುದಾನದಲ್ಲಿ, ಸಂಸದರ, ಶಾಸಕರ ಅನುದಾನದಲ್ಲಿ ನಮ್ಮ ಪುತ್ತೂರಿನ ಹೃದಯ ಭಾಗದಲ್ಲಿ ಕಾರ್ಯನಿರ್ವಹಿಸ್ತಾ ಇರುವಂತಹ ಪುತ್ತೂರು ಪತ್ರಿಕಾ ಭವನ, ಪುತ್ತೂರು ತಾಲೂಕಿನಲ್ಲಿ ಕಾರ್ಯನಿರ್ವಹಿಸ್ತಾ ಇರುವಂತಹ ಎಲ್ಲ ಪತ್ರಕರ್ತರಿಗೆ, ಪತ್ರಿಕಾ ಸಂಘಟನೆಯ ಸದಸ್ಯರಿಗೆ ಸಿಗಬೇಕು ಎನ್ನುವುದು ನಮ್ಮೆಲ್ಲರ ಒಕ್ಕೊರಲ ಆಗ್ರಹವಾಗಿದೆ. ಆದರೆ ಕೆಲವು ಬೆರಳೆಣಿಕೆಯ ವ್ಯಕ್ತಿಗಳ ಕೈವಶದಲ್ಲಿರುವಂತಹ ಪುತ್ತೂರು ಪತ್ರಿಕಾ ಭವನ ಅವ್ಯವಹಾರದ ಅನೈತಿಕ ಕೇಂದ್ರದ ಮೂಲಕ ಸರ್ಕಾರಿ ವ್ಯವಸ್ಥೆಯನ್ನು ದುರುಪಯೋಗ ಮಾಡಿಕೊಳ್ಳುವಂತಹ, ದುರ್ಬಳಕೆ ಮಾಡಿಕೊಳ್ಳುವಂತಹ ಈ ವ್ಯವಸ್ಥೆಯ ವಿರುದ್ಧ ನಿರಂತರವಾದ ಜಾಗೃತಿಯನ್ನು ಮೂಡಿಸ್ತಾ ಇರುವಂತಹ ಕಾರ್ಯವನ್ನು ಸುದ್ದಿಗೊಳಗೆ ಮಾಡ್ತಾ ಇದೆ. ಸರ್ಕಾರಿ ಕಟ್ಟಡವನ್ನು ದುರ್ಬಳಕೆ ಮಾಡಿಕೊಳ್ಳುವುದು ಕೂಡ ಕಾನೂನಿನಲ್ಲಿ ಗಂಭೀರವಾದ ಅಪರಾಧ ಆಗಿದೆ. ಜೊತೆಗೆ ಸರ್ಕಾರದ ಅನುದಾನದ ಬಳಕೆ ಮಾಡಿಕೊಂಡಿರುವಂತಹ ಸರ್ಕಾರಿ ಕಟ್ಟಡದಲ್ಲಿ ದಂಡ ನಡೆಸುವಂಥದ್ದು, ಅವ್ಯವಹಾರ ನಡೆಸುವಂಥದ್ದು, ಬ್ಲಾಕ್ ಮೇಲ್ ಮಾಡುವಂಥದ್ದನ್ನು ಮಾಡುವಂತಹ ವ್ಯವಸ್ಥೆ ಕೂಡ ಇವತ್ತು ನಿರಂತರವಾಗಿ ನಡೀತಾ ಇದೆ ಅನ್ನುವಂಥದ್ದು ಎಲ್ಲ ಸಾರ್ವಜನಿಕ ಬಂಧುಗಳಿಗೆ ಗೊತ್ತಿದೆ. ಜನಸಾಮಾನ್ಯರ ಮೇಲೆ, ಅಮಾಯಕ ಪತ್ರಿಕಾ ಬಳಗದ ಸಿಬ್ಬಂದಿಗಳ ಮೇಲೆ ದಬ್ಬಾಳಿಕೆ ಮಾಡಲಿಕ್ಕೆ ಉಪಯೋಗ ಮಾಡುತ್ತಿರುವಂತಹ ಪತ್ರಿಕಾ ಭವನವನ್ನ ದಂಧೆಯನ್ನಾಗಿ, ದುರುಪಯೋಗವನ್ನಾಗಿ ಮಾಡ್ತಾ ಇರುವಂತಹ ಈ ವ್ಯವಸ್ಥೆಯ ಬಗ್ಗೆ ಜನಜಾಗೃತಿಯನ್ನು ಮೂಡಿಸುವುದಕ್ಕಾಗಿ ನಾವೆಲ್ಲರೂ ಇಲ್ಲಿ ಸೇರಿದ್ದೇವೆ. ಈ ಸಂದರ್ಭದಲ್ಲಿ ಸುದ್ದಿ ಬಿಡುಗಡೆಯ ಸಿಇಒ ಸೃಜನ್ ಉರ್ಬೈಲು, ಪುತ್ತೂರು ಹಾಗೂ ಸುಳ್ಯ ಸುದ್ದಿ ಬಿಡುಗಡೆಯ ಸಿಬ್ಬಂದಿಗಳು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದರು. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.